ಸೋಮೇಶ್ವರ ಗ್ರಾಮದ ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ತುಳು ಭಜನಾ ಸ್ಪರ್ಧೆ ತಂಬೂರಿ 2020 ಡಿಸೆಂಬರ್ 6 ಮತ್ತು 13ರಂದು ಬೆಳಗ್ಗೆ 9 ರಿಂದ ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಸಾಂಸ್ಕೃತಿಕ ಭವನದಲ್ಲಿ ನಡೆಯಲಿದೆ। ಈ ಬಗ್ಗೆ ತೊಕ್ಕೊಟ್ಟಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಂದಿರದ ಅಧ್ಯಕ್ಷ ಸತೀಶ್ ಕುಂಪಲ ಅವರು, ಕೃಷ್ಣ ಜನ್ಮಾಷ್ಟಮಿ ಆಚರಣೆಯ ಪ್ರಯುಕ್ತ ಆರಂಭಗೊಂಡ ಮಂದಿರದಲ್ಲಿ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರಲಾಗಿದೆ। ಕೋವಿಡ್ನಿಂದಾಗಿ ಈ ಬಾರಿಯ ಕೃಷ್ಣ ಜನ್ಮಾಷ್ಟಮಿ ಆಚರಿಸಲು ಸಾಧ್ಯವಾಗದ ಕಾರಣ ತುಳು ಭಜನೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕನಕದಾಸರನ್ನ ನೆನಪಿಸುವ ಮಾದರಿ ಭಜನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು। ಈ ಕರ್ನಾಟಕ ರಾಜ್ಯದಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ತುಳು ಭಜನಾ ಸ್ಪರ್ಧೆಯನ್ನು ಏರ್ಪಡಿಸುವ ಮುಖಾಂತರ ನಾವು ಹೊಸ ಒಂದು ಇತಿಹಾಸವನ್ನು ಈ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಹೊರಟಿದ್ದೇವೆ। ನಮ್ಮ ಜಿಲ್ಲೆಯಲ್ಲಿ ನಮ್ಮ ಬಾಲಕೃಷ್ಣ ಮಂದಿರದ ಪದಾಧಿಕಾರಿಗಳೆಲ್ಲ ಕೂತುಕೊಂಡು ಯೋಚನೆ ಮಾಡಿದಾಗ ವಿಶೇಷವಾಗಿ ನಮ್ಮ ಪ್ರವೀಣ್ ಎಸ್ ಕುಂಪಲ ಇವರ ಒಂದು ಚಿಂತನೆಯ ಆಧಾರದಲ್ಲಿ ಈ ಒಂದು ತಂಬೂರಿ 2020 ಎಂಬ ಕಾರ್ಯಕ್ರಮವನ್ನು ಮಾಡಬೇಕು ಎನ್ನುವ ನಿರ್ಣಯವನ್ನು ನಾವು ತಗೊಂಡೆವು। ತಂಬೂರಿ ನಿಜವಾಗಿ ನಾವು ಅರ್ಥಪೂರ್ಣವಾದ ಈ ಒಂದು ಪದ, ಯಾಕೆಂದರೆ ಭಜನೆಯ ಮುಖಾಂತರ ಸಮಾಜ ಕಟ್ಟುವಂಥ ಕೆಲಸಕ್ಕೆ ಮತ್ತು ತಂಬೂರಿ ಅಂದರೆ ಅದು ಕನಕದಾಸರ ತಂಬೂರಿಯನ್ನು ನೆನಪಿಸುವಂಥ ಒಂದು ತಂಬೂರಿ। ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಕುಂಪಲ, ಉಪಾಧ್ಯಕ್ಷ ಚಂದ್ರಶೇಖರ್ ಬಿಜೆ, ಸದಸ್ಯರಾದ ಗಣೇಶ್ ಅಂಚನ್, ಜಗದೀಶ್ ಆಚಾರ್ಯ ಮೊದಲಾದವರು ಉಪಸ್ಥಿತರಿದ್ದರು।